ಸರಪಳಿಯ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟು ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ನಮಗೆ ಮಾಹಿತಿ ಇರುವ ಪ್ರಕಾರ ಈಗ ಕರ್ನಾಟಕ ಸರ್ಕಾರ ಇದೇ ಬರುವ 15 ತಾರೀಕಿನಂದು ಮಾನವ ಸರಪಳಿಯನ್ನು ಮಾಡಬೇಕು. ಈ ಮಾನವ ಸರಪಳಿಯು ರಾಜಕೀಯ ರಹಿತವಾಗಿರಬೇಕು. ನಮ್ಮ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಮ್ಮ ಯಜಮಾನಿ ಏನು ಟೋಲ್ ಇದೆ ಅಲ್ಲಿಂದ ನಮಗೆ ಬರುವಂತ ಸಂಪಾದನೆಗಳಿಗೆ ನಾನ್ ಸ್ಟಾಪ್ ಅಂದ್ರೆ ಎಲ್ಲಿಯೂ ಕಟ್ಟಾಗದಾಗೆ ಮಾನವ ಸರಪಳಿಯನ್ನು 1 ಗಂಟೆ ಅಂದ್ರೆ ಶುರುವಾಗುವುದು 8 ಗಂಟೆಗೆ ಆದ್ರೆ 9:30ಕ್ಕೆ ಮುಗಿಯುವ ತರ ಮಾನವ ಸರಪಳಿ ಮಾಡಿ ಈ ದೇಶಕ್ಕೆ ಮಾದರಿ ಆಗಬೇಕು. ಈ ರಾಜ್ಯವನ್ನು ಜೋಡಿಸುವಂತ ಕೆಲಸ ಮಾಡಬೇಕು. ಆ ದೃಷ್ಟಿಕೋನ ಹಿಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಎಲ್ಲ ಭಾಗದ ಅಧಿಕಾರ ವರ್ಗದವರನ್ನು ಸೇರಿಸಿಕೊಂಡು ಸಂಘಟನೆಗಳನ್ನು ಸೇರಿಸಿಕೊಂಡು ಈ ಮಾನವ ಸರಪಳಿಯನ್ನು ಮಾಡಬೇಕು ಅಂತ ಕಲ್ಪನೆ ಇದೆ. ಇದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಿಮ್ಮ ವಿಚಾರಗಳನ್ನು ಕೂಡ ತಿಳಿಸುವಂಥದ್ದು ಆಗ್ಬೇಕು. ಯಾವ ರೀತಿ ಮಾಡಬಹುದು? ನಮಗೆ ಈಗ ಸಾಧಾರಣ ಮಾಣಿಯಿಂದ ಸ್ವಲ್ಪ ಈ ಕಡೆ ಬರ್ತದೆ. ಮಾಣಿಯಿಂದ ನಮಗೆ ಕಾವು ಒಳಗೆ ನಮ್ಮ ಜುಡಿಷನ್ ಬರ್ತದೆ. ಎಲ್ಲ ನಮಗೆ ಕಬಕದಿಂದ ಸ್ವಲ್ಪ ಆಗದೆ ಅಲ್ಲ ಬಂಧವನಾದರೂ ವಿಧಾನಸಭಾ ಕ್ಷೇತ್ರ ನಮ್ದೇ. ಸೊ ಮಿತ್ತೂರಿನ ಸ್ವಲ್ಪ ಆ ಕಡೆಯಿಂದ ಶುರುವಾಗಿ ಕಾವು ಲಾಸ್ಟ್ ಒಳಗೆ ಅದರ ಕವಚ ಅಲ್ಲಿವರೆಗೆ ನಮ್ಮ ಜುಡಿಷನ್ ಬರ್ತದೆ. ಸೊ ಅಲ್ಲಿ ಇಲ್ಲಿಯೂ ಕಟ್ಟಾಗದಾಗಿ ಅಲ್ಲಿವರೆಗೆ ಜವಾಬ್ದಾರಿ ವಹಿಸುವಂಥದ್ದು ನಮ್ಮ ಕರ್ತವ್ಯ. ಅದರಿಂದ ಆ ಕಡೆ ಸೂರ್ಯಗರ್ಭದಲ್ಲಿ ಉಳಿಸಿಕೊಂಡು ಅದನ್ನು ಕನೆಕ್ಟ್ ಮಾಡುವಂತ ಕೆಲಸ ಮಾಡ್ತದೆ. ದೇಶವನ್ನು ಜೋಡಿಸುವಂತ ಕೆಲಸ, ರಾಜ್ಯವನ್ನು ಜೋಡಿಸುವಂತ ಕೆಲಸ, ಪ್ರಜಾಪ್ರಭುತ್ವಕ್ಕೆ ಒಂದು ಇನ್ನಷ್ಟು ಹೆಚ್ಚಿನ ಮಹತ್ವವನ್ನು ಕೊಡುವ ಅಂದ್ರೆ ಮಕ್ಕಳನ್ನು ಇನ್ನೂ ಸೇರಿಸಿ ಎರಡೂ ವರ್ಗದವರು ಇದನ್ನು ರಾಜಕೀಯ ರಹಿತವಾಗಿ ಆಚರಿಸುವಂತ ಒಂದು ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮ. ಅದನ್ನು ಯಶಸ್ವಿಯಾಗಿ ಯಾವ ರೀತಿಯಲ್ಲಿ ಮಾಡಬಹುದು? ಸರ್ಕಾರ ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇವತ್ತಿನವರೆಗೆ ಈ ದಿನದವರೆಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಗೃಹಲಕ್ಷ್ಮಿ ಬೇರೆ ಬೇರೆ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿರ್ಬೋದು. ಇದನ್ನು ಕೂಡ 1 ತಿಂಗಳಿನಲ್ಲಿ ಯಾವುದೇ ಸರ್ಕಾರ ಎಸಿಯವರು ಬಂದರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ 5 ಗ್ಯಾರಂಟಿಗಳನ್ನು ಯಾವ ರೀತಿ ನಮ್ಮ ಸರ್ಕಾರ 1 ತಿಂಗಳಲ್ಲಿ ಅನುಷ್ಠಾನಕ್ಕೆ ತಂದಿದೆ. ಅದು ಗೃಹಲಕ್ಷ್ಮಿ ಅಂತ ಯೋಜನೆಗಳನ್ನು 98% ಸಕ್ಸಸ್. ಸರ್ಕಾರ ಈ ಗ್ಯಾರಂಟಿಗಳನ್ನು ತರುವಾಗ ಇಲ್ಲ ಹೇಳ್ಕೊಳ್ಬೋದು, ಸರ್ಕಾರ ಅಧಿಕಾರಿಗಳು ಯಾವುದನ್ನು ಮಾಡ್ಲಿಕ್ಕೆ ಕಷ್ಟ ಇಲ್ಲ, ಆಗ್ಲಿಕ್ಕಿದೆಯಾ ಹೋಗ್ಲಿಕ್ಕಿದೆಯಾ ಅಂತ. ಇದು ಇಡೀ ಭಾರತ ದೇಶಕ್ಕೆ ಬಹುಶಃ ಕರ್ನಾಟಕ ಸರ್ಕಾರ ಮಾದರಿಯಾಗುವಂತಲ್ಲಿ ಅದನ್ನು ಮಾಡುವಂತ ಕೆಲಸಗಳಾಗಿದೆ. ಇವತ್ತು ಕೂಡ ನಮ್ಮ ಈ ಏನು ಪ್ರಜಾಪ್ರಭುತ್ವದ ಈ ಮಾನವ ಸರಪಳಿ ಏನಿದೆ ಅದು ಬರೀ ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ನಾವು ಕೂಡ ಅದನ್ನು ಸೇರಿಕೊಂಡು ಅದನ್ನು ಯಶಸ್ವಿ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ. ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿದೆ. ಇದರಲ್ಲಿ ಮಕ್ಕಳು ಬೇರೆ ಬೇರೆ ಇಲಾಖೆಯವರು ಸೇರಿಸಿಕೊಳ್ಳಲು ಕೂಡ ನಿದರ್ಶನವಿದೆ. ಪ್ರತಿ 1 ಕಿಲೋಮೀಟರ್ 100 ಮೀಟರ್ಗೆ ಒಬ್ಬ ಸೆಕ್ಷನ್ ಆಫೀಸರ್ ನೇಮಕ ಮಾಡುವಂಥದ್ದು. ಪ್ರತಿ 1 ಕಿಲೋಮೀಟರ್ ಏರಿಕೆ ಒಬ್ಬ ಆಫೀಸರ್ ನೇಮಕ ಮಾಡುವುದು. ಪ್ರತಿ 5 ಕಿಲೋಮೀಟರ್ಗೆ ಡಿಸ್ಟ್ರಿಕ್ಟ್ ಆಫೀಸರ್ ನೇಮಕ ಮಾಡುವಂಥದ್ದು. ಭಾಗವಹಿಸುವ ಇದರಲ್ಲಿ ಜನಪ್ರತಿನಿಧಿಗಳು, ಸರ್ಕಾರಿ ಸಿಬ್ಬಂದಿಗಳು, ಅಧಿಕಾರಿಗಳು, ಶಾಲಾ ಕಾಲೇಜಿನ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳು, ಅಂಗನವಾಡಿ ಶಾಲಾ ಶಾಲೆಗಳಿಲ್ಲ, ಸರ್ಕಾರಿ ಶಾಲೆಗಳಿಗೆ ಹೇಳಿ ವಿಚಾರಗಳನ್ನು ನಾವು ಈಗ ತಗೊಂಡಿದ್ದೀವಿ. ಆ ಪ್ರಕಾರ ಎರಡೂ ಕೆಲಸ ಮಾಡಿದಲ್ಲಿ
ಖಂಡಿತ ಇದು ಒಂದು ಮಾದರಿ ಮಾನವ ಸರಪಳಿ ಆಗುವಂಥದ್ದಾಗ್ತದೆ. ಇದು ಸಮಾಜಕ್ಕೆ ಬೇಕಾಗುವಂಥದ್ದು, ಇದರಲ್ಲಿ ಒಗ್ಗಟ್ಟನ್ನು ತುಳಿಸುವಂಥ ಕೆಲಸವನ್ನು ಮಾಡ್ತದೆ. ಪ್ರಜಾಪ್ರಭುತ್ವದ ಮಹತ್ವವನ್ನು ದೇಶಕ್ಕೆ ಸಾರುವಂಥ ಕೆಲಸಗಳು ಇದರಲ್ಲಿ ಆಗ್ತದೆ. ಆದ್ದರಿಂದ ಒಂದು ಸಮಾಜದ ಹಿತದೃಷ್ಟಿಯಿಂದ, ಆ ದೃಷ್ಟಿಕೋನದಿಂದ ಎಲ್ಲರ ಒಗ್ಗಟ್ಟಿನ ಭಾವನೆಯ ಜೊತೆಗೆ ಎಲ್ಲ ಜಾತಿ ಧರ್ಮದವರು, ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಇದನ್ನು ಮಾಡುವುದರ ಮೂಲಕ ಸಮಾಜಕ್ಕೆ ಮತ್ತು ದೇಶದಲ್ಲಿ ಒಂದು ಒಳ್ಳೆಯ ಸಂದೇಶ ಬರುವಂತದ್ದಾಗ್ತದೆ. ಇದೆಲ್ಲರೂ ಕೈ ಜೋಡಿಸಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ನಿಮಗೆಲ್ಲ ಧನ್ಯವಾದಗಳನ್ನು ಮಾತನಾಡಿಸ್ತೇನೆ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.